ಹಾಸನದ ಬೇಲೂರಿನಲ್ಲಿ ಬಿಕ್ಕೋಡು ರಸ್ತೆಯ ಮಹಿಳಾ ಕಾಲೇಜ್ ಪಕ್ಕದಲ್ಲಿ ಅನಧಿಕೃತವಾಗಿ ಒಂದು ಕಟ್ಟಡ ನಿರ್ಮಾಣ ಮಾಡಿಕೊಂಡು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಬಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಸಂಘಟನೆ ಕಾರ್ಯಕರ್ತರು ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಾರ್ಥನೆ ಇಡುತ್ತಿದ್ದರಿಂದ ಪ್ರಾರ್ಥನಾ ಮುಂಭಾಗದ ಗೇಟ್ಗೆ ಬೀಗ ಹಾಕಿದ ಕಾರಣ ಯಾರೂ ಸಹ ಒಳಗೆ ಹೋಗದೆ ಹೊರಭಾಗದಲ್ಲಿ ನಿಂತು ಮತಾಂತರಗೊಳ್ಳಲು ಪ್ರೇರಣೆಯಾಗಿದ್ದ ಯುವಕರನ್ನ ಮನವೊಲಿಸಿ ಅವರನ್ನ ಹೊರಗೆ ಕಳುಹಿಸಲಾಯಿತು. ಇದೇ ವೇಳೆ ಮತಾಂತರಗೊಳಿಸುತ್ತಿದ್ದ ಫಾದರ್ಗಳು ಹಾಗೂ ಪ್ರಾರ್ಥನೆ ಸಲ್ಲಿಸುತ್ತಿದ್ದವರ ನಡುವೆ ಹಿಂದೂ ಪರ ಸಂಘಟನೆಯ ನಡುವೆ ತೀವ್ರ ವಾಗ್ದಾಳಿ ನಡೆಯಿತು. ಈ ವೇಳೆ ಪೊಲೀಸರು ಆಗಮಿಸಿ ಸಂದರ್ಭವನ್ನ ಹತೋಟಿಗೆ ತೆಗೆದುಕೊಂಡರು. ಮರ್ಯಾದೆ